ಸಮಾಜ ಸೇವಕ ಹಿರಿಯ ರಂಗ ಕಲಾವಿದ ಧಾರ್ಮಿಕ ಮತ್ತು ಸಾಮಾಜಿಕ ಮುಂದಾಳು ಧರಣಿ ಸಮಾಜ ಸೇವಾ ಸಂಸ್ಥೆಯ ಅಧ್ಯಕ್ಷ ಕಾಪು ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ ಲೀಲಾದ್ರಿ ಶೆಟ್ಟಿ ಅವರು ಪತ್ನಿ ವಸುಂಧರಾ ಶೆಟ್ಟಿ ಸಮೇತರಾಗಿ ಮಂಗಳವಾರ ಮಧ್ಯರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾವಿನ ಬಗ್ಗೆ ಮನೆಯಲ್ಲಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಸ್ಥಳೀಯರು ತಿಳಿಸಿದ್ದು, ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಕಾಪು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಮುಂದುವರಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿದ್ದವರು ಸಮಾಜದಲ್ಲಿ ನೊಂದವರ ಪಾಲಿಗೆ ಆಶಾಕಿರಣವಾಗಿದ್ದರು. ಸಾವಿರಾರು ಮಂದಿಗೆ ಶಿಕ್ಷಣ, ಉದ್ಯೋಗ, ಸಾಂಸಾರಿಕ ಬಾಂಧವ್ಯ ಜೋಡಣೆಗೆ ನೆರವಾಗಿದ್ದವರು ಕಾಪು ರಂಗತರಂಗ ನಾಟಕ ತಂಡವನ್ನು ಕಟ್ಟಿ ಬೆಳೆಸಿದ್ದಾರೆ. ಸಮಾಜ ಸೇವೆಗಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸಮಾಜ ರತ್ನ ಪುರಸ್ಕಾರ ಸಹಿತವಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಲೀಲಾದ್ರಿ ಶೆಟ್ಟಿ ಅವರ ನಿಧನಕ್ಕೆ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರದ ನೂರಾರು ಮಂದಿ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದು, ಮೃತರ ಗೌರವಾರ್ಥ ಮಜೂರು ಕಾಪು ಪರಿಸರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿದೆ. ಜೀರ್ಣೋದ್ಧಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಅವರು ಮಹಾನ್ ವ್ಯಕ್ತಿ ಇವತ್ತು ಇಲ್ಲ ಅಂದರೆ ನಮಗೆ ಎಷ್ಟು ದುಃಖ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲದಷ್ಟು ದುಃಖವಾಗಿದೆ. ನಾವೆಲ್ಲ ಅವರನ್ನು ಕಳೆದುಕೊಂಡಿದ್ದೇವೆ. ಖಂಡಿತವಾಗಿಯೂ ನಮ್ಮ ಊರಿಗೆ ಅದು ಎಷ್ಟು ನಷ್ಟ ಆಗಿದೆ ಅಂತ ಹೇಳಲಿಕ್ಕಿಲ್ಲ. ಒಟ್ಟಿನಲ್ಲಿ ಒಂದು ಮಕ್ಕಳ ಮೇಲೆ ಅವರಿಗಿದ್ದರ ಪ್ರೀತಿ ಅಂದರೆ ಜಾತಿ, ಮತ, ಧರ್ಮ ಯಾವುದೂ ಇಲ್ಲ, ಅಂತಸ್ತು ಯಾವುದೂ ಇಲ್ಲದೆ ಎಲ್ಲ ಮಕ್ಕಳನ್ನು ಮುದ್ದಿಸಿಕೊಂಡು ಮಾತನಾಡೋದು ಅಂತ ಅವರು ಸೇವಕ ಇವತ್ತು ನಮ್ಮ ಜೊತೆಗೆ ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಲೀಲಾದ್ರಿ ಶೆಟ್ಟಿಯವರು ಅಂದರೆ ನಮ್ಮ ಇಡೀ ಊರಿನ ಮಾತ್ರ ಅಲ್ಲ, ಅವರು ನಮ್ಮ ಕಾಪು ಕ್ಷೇತ್ರದ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಬಹಳ ದೊಡ್ಡ ಸಮಾಜ ಸೇವಕ. ಅವರ ಒಂದು ಇನ್ನಿಲ್ಲವಾದರೂ ಎನ್ನುವಾಗ ನಮಗೆ ಅವರ ಎಲ್ಲ ಸಮಾಜ ಸೇವೆಗಳು ನೆನಪಿಗೆ ಬರ್ತದೆ. ನಮ್ಮ ಊರಿನ ಎಲ್ಲ ರಸ್ತೆಗಳಲ್ಲಿ ಕೂಡ ಅವರ ಒಂದು ಕೆಲಸ ಬಹಳ ದೊಡ್ಡದು. ಎಲ್ಲ ಊರಿಗೆ ಒಂದು ರಸ್ತೆ ಎಷ್ಟು ಅಗತ್ಯ ಅಂತ ಅವರು ಒಂದು 10-20 ವರ್ಷದ ಮೊದಲೇ ತಿಳ್ಕೊಂಡು ಊರಿನ ಎಲ್ಲ ಪ್ರದೇಶಗಳಿಗೆ ತನ್ನ ಕೈಯಿಂದ ಹಾಕಿ ಅನೇಕ ರಸ್ತೆಗಳನ್ನು ಮಾಡಿದ್ದಾರೆ. ಕೇವಲ ಕೈ ಮುಗಿಯುವುದರ ಒಂದಿಗೆ ಅವರು ಎಲ್ಲರ ಹತ್ರ ಜಾಗವನ್ನು ಬಿಡಿಸಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಜೊತೆಯಲ್ಲಿ ಅವರು ಶೈಕ್ಷಣಿಕವಾಗಿ ಒಂದು ಶಾಲೆಗಳಿಗೆ ಅವರ ಕೊಡುಗೆ ಬಹಳ ಅಪಾರವಾದ್ದು. ಆ ಕಾಲದಿಂದ ಈ ಕಾಲದವರೆಗೆ ಕೂಡ ಮಕ್ಕಳಿಗೆ ಪುಸ್ತಕ ಕೊಡುವುದಿರಲಿ, ಅಥವಾ ಸಮವಸ್ತ್ರ ಕೊಡುವುದಿರಲಿ, ಅಥವಾ ಮಕ್ಕಳ ಫೀಸ್ ಕಟ್ಟುವುದಿರಲಿ, ಅಥವಾ ಮಕ್ಕಳಿಗೆ ಒಂದು ಏನು ಶಾಲೆಗೆ ಬರಲಿಕ್ಕೆ ಏನು ತೊಂದರೆ ಆಗಿದೆ ಅದನ್ನೆಲ್ಲ ಕಂಡು ಮನೆ ಮನೆಗೆ ಹೋಗಿ ಮಕ್ಕಳ ದಾಖಲಾತಿ ಮಾಡುವುದರಲ್ಲಿ ಕೂಡ ಅವರು ಬಹಳ ದೊಡ್ಡ ಶ್ರಮ ವಹಿಸಿದರು.